ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ವೇದವ್ಯಾಸ ಕಾಮತ್, ಆರ್ಎಸ್ಎಸ್ ಒಂದು ಸೇವಾ ಸಂಸ್ಥೆ. ಸರ್ಕಾರದ ಯಾವುದೇ ಸೌಕರ್ಯಗಳನ್ನು ಪಡೆಯದ ಹಿನ್ನೆಲೆಯಲ್ಲಿ ನೋಂದಣಿ ಮಾಡಿಸಿಲ್ಲ. ಅಲ್ಪಸಂಖ್ಯಾತರು ಕಾಂಗ್ರೆಸ್ನಿಂದ ವಿಮುಖರಾಗುವ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಹೇಳಿಕೆ ನೀಡಿರುವುದು ಹಾಸ್ಯಾಸ್ಪದ ಎಂದರು. ನಿಮಗೆ ದೇಶಪ್ರೇಮ ಇಲ್ಲ, ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸುವವರನ್ನ ಬ್ರದರ್ಸ್ ಸಿಸ್ಟರ್ಸ್ ಎಂದು ಹೇಳುವ ಮಾನಸಿಕತೆಯವರು. ಹಿಂದೆ ಇದೇ ರೀತಿ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡುವ ಹುನ್ನಾರ ನಡೆಸಿ ಬಳಿಕ ತಪ್ಪಿನ ಅರಿವಾಗಿ ಹಿಂಪಡೆದಿರುವುದು ಎಲ್ಲರಿಗೂ ತಿಳಿದಿದೆ ಎಂದರು. ಇವತ್ತು ಒಂದು ಕಡೆಗಳಲ್ಲಿ ಜಮೀರ್ ಅಹ್ಮದ್ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತೇಳಿ ಮುಸಲ್ಮಾನರು, ಅಲ್ಪಸಂಖ್ಯಾತರು ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬೀಳುವಂಥ ಸಂದರ್ಭ ಬಂದಾಗ ಆ ಅಲ್ಪಸಂಖ್ಯಾತರನ್ನು, ಆ ಮುಸಲ್ಮಾನರನ್ನು ಉಳಿಸ್ಕೊಳ್ಬೇಕು ಅಂತೇಳುವ ಕಾರಣ ಆರ್ಎಸ್ಎಸ್ನ ಬಗ್ಗೆ ಮಾತನಾಡುವಂಥದ್ದನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ. ಮುಸಲ್ಮಾನರನ್ನು ಒಟ್ಟು ಸೇರಿಸ್ಕೊಳ್ಬೇಕು, ಮುಸಲ್ಮಾನರು ಕಾಂಗ್ರೆಸ್ನ ಬಿಟ್ಟು ಹೋಗಬಾರ್ದು ಅಂತೇಳುವಂಥ ಮಾನಸಿಕತೆಯೊಂದಿಗೆ ಆರ್ಎಸ್ಎಸ್ಗೆ ಬೈದಾಗ ಮುಸಲ್ಮಾನರು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನೊಂದಿಗೆ ಇರ್ತಾರೆ ಅಂತೇಳುವಂಥ ಮಾನಸಿಕತೆಯಲ್ಲಿ ನೀವಿದ್ದೀರಿ. ಇವತ್ತು ಮುಸಲ್ಮಾನರಿಗೆ ಕೂಡ ತಮ್ಮ ಬುದ್ಧಿ ಗೊತ್ತಾಗಿದೆ. ರಾಜ್ಯದ, ಈ ದೇಶದ ಎಲ್ಲ ಧರ್ಮದವರಿಗೂ ನಿಮ್ಮ ಬುದ್ಧಿ ಗೊತ್ತಾಗಿದೆ. ನೀವು ಯಾವತ್ತೂ ದೇಶ ಪ್ರೇಮಿಗಳಾಗಿ ಸಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶಕ್ಕೆ ಟೆರರಿಸಮ್ ಆ್ಯಕ್ಟಿವಿಟೀಸ್ ಮಾಡುವಂಥ ವ್ಯಕ್ತಿಗಳನ್ನು ನೀವು ಬ್ರದರ್ಸ್ ಸಿಸ್ಟರ್ಸ್ ಅಂತ ಹೇಳುವಂಥ ಮಾನಸಿಕತೆ ಹೊಂದಿದವರು. ಕಳೆದ 100 ವರ್ಷಗಳಲ್ಲಿ ಯಾವ್ಯಾವ ಸರ್ಕಾರಗಳು ಬಂದರೂ ಕೂಡ ಆರ್ಎಸ್ಎಸ್ಸನ್ನು ನಿಗ್ರಹ ಮಾಡಲಿಕ್ಕಾಗಲಿಲ್ಲ, ಆರ್ಎಸ್ಎಸ್ಸನ್ನು ನಿಲ್ಲಿಸಲಿಕ್ಕಾಗಲಿಲ್ಲ. ಇವತ್ತು ಆರ್ಎಸ್ಎಸ್ಸನ್ನು ಸದೆ ಹಿಡಿಬೇಕು, ಅದನ್ನು ನಿಲ್ಲಿಸಬೇಕು ಅಂತೇಳುವಂಥ ರೀತಿಯಲ್ಲಿ ನಿಮ್ಮ ಮಾಹಿತಿಗಳಿದ್ರೆ ಪತ್ರ ಬರೀಲಿಕ್ಕೆ ನಿಮ್ಗೆ ಯಾವ ಅಧಿಕಾರ ಇದೆ? ಈ ಹಿಂದೆ 2 ಬಾರಿ ಆರ್ಎಸ್ಎಸ್ಸನ್ನು ಬ್ಯಾನ್ ಮಾಡಿದ ನಂತರ ಕೂಡ ಅದನ್ನು ತದನಂತರ ತಪ್ಪು ಅರಿತುಕೊಂಡು ಆರ್ಎಸ್ಎಸ್ಸನ್ನು ಪುನರಪಿ ಸಮಾಜ ಸೇವಾ ಕಾರ್ಯಕ್ಕೆ ಅವಕಾಶಗಳ ಮಟ್ಟಕ್ಕೆ ಮಾಡಿಕೊಟ್ಟದ್ದನ್ನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ.